ಕಾರು ಮಾಲೀಕನೋರ್ವ ಸ್ವಂತ ಕಾರಿಗೆ ನಡು ರಸ್ತೆಯಲ್ಲೇ ಬೆಂಕಿ ಹಚ್ಚಿರುವ ವಿಚಿತ್ರ ಘಟನೆ ಮಧ್ಯಪ್ರದೇಶದ ಗ್ವಾಲಿಯರ್ನ ಭಿಂಡ್ ರಸ್ತೆಯಲ್ಲಿ ನಡೆದಿದೆ. ಕಾರು ಖರೀದಿಸಿದ ಕಂತು ಸರಿಯಾಗಿ ಪಾವತಿ ಮಾಡಿಲ್ಲ ಎಂಬ ಕಾರಣಕ್ಕಾಗಿ ಬ್ಯಾಂಕ್ ರಿಕವರಿ ತಂಡ ಕಾರು ಸೀಸ್ ಮಾಡಿ ತೆಗೆದುಕೊಂಡು ಹೋಗಲು ಬಂದಿತ್ತು. ಈ ವೇಳೆ ಆಕ್ರೋಶಗೊಂಡಿರುವ ಕಾರು ಮಾಲೀಕ ಕಾರಿಗೆ ಪೆಟ್ರೋಲ್ ಎರಚಿ ಬೆಂಕಿ ಹಚ್ಚಿ ಸ್ಥಳದಿಂದ ಪರಾರಿಯಾಗಿದ್ದಾನೆ. ರಿಕವರಿ ತಂಡ ಕಾರು ಸೀಸ್ ಮಾಡಲು ಮುಂದಾಗ್ತಾ ಇದ್ದಂತೆ ಕಾರಿನ ಮಾಲೀಕ ವಿನಯ್ ಶರ್ಮಾ ಬೆದರಿಕೆ ಸಹ ಹಾಕಿದ್ದಾನೆ. ಈ ವೇಳೆ ತಂಡದ ಸಿಬ್ಬಂದಿ ಅವರ ವಿಡಿಯೋ ಮಾಡಲು ಶುರು ಮಾಡಿದ್ದಾರೆ. ಈ ವೇಳೆ ಕೋಪಗೊಂಡಿರುವ ಕಾರು ಮಾಲೀಕ ಪೆಟ್ರೋಲ್ ಎರಚಿ ಬೆಂಕಿ ಹಚ್ಚಿದ್ದಾನೆ. ತಕ್ಷಣವೇ ಸಮೀಪದ ಕಾರ್ಖಾನೆ ಸಿಬ್ಬಂದಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಆಗಮಿಸುವಷ್ಟರಲ್ಲಿ ಕಾರು ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಈ ಕುರಿತು ಪ್ರಕರಣ ದಾಖಲು ಮಾಡಿಕೊಂಡಿರುವ ಪೊಲೀಸರು ಆರೋಪಿಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. भाई साहब अकड़ क्यों रहे हो? अकड़ क्यों रहे हो? मैं अपना काम कर रहा हूँ। वीडियो बना भाई साहब, तुम वीडियो बना लो। तो बना रहा हूँ ना, डालो गाड़ी पे लगाओ। लाओ देख